ಹಾಯ್ ನಮಸ್ಕಾರ ಸ್ನೇಹಿತರೆ, ಎಲ್ಲ ಹೇಗಿದ್ದೀರಿ? ಎಲ್ಲ ಆರಾಮ ಅಂದ್ಕೊಳ್ತೀನಿ. ಸ್ನೇಹಿತರೆ, ಲಾಸ್ಟ್ ಟೈಮ್ ನಾವು ಹಲವಾರು ದೇವಸ್ಥಾನಗಳು ಹೋದ್ವಿ. ಇವತ್ತು ಸಹ ಅಂಥ ಒಂದು ವಿಶೇಷವಾದ ದೇವಸ್ಥಾನ ಕರ್ಕೊಂಡು ಹೋಗ್ತಿದ್ದೀನಿ. ಇವತ್ತು ನಾನು ಉಡುಪಿ ಡಿಸ್ಟಿಕಲ್ಲಿದ್ದೀನಿ. ಉಡುಪಿ ಡಿಸ್ಟಿಕಲ್ಲಿರುವಂಥ ಹಲವಾರು ದೇವರುಗಳನ್ನು ನಾವು ನೋಡ್ಕೊಂಬರೋಣ. ಇವತ್ತು ನಾನು ನಿಮಗೆ ಕರ್ಕೊಂಡು ಹೋಗ್ತಿರುವಂಥ ವಿಶೇಷವಾದ ದೇವಸ್ಥಾನ ಏನಂತಂದರೆ, ಈ ದೇವಸ್ಥಾನ ಗರ್ಭಗುಡಿ ಇಲ್ಲ. ಆ ದೇವಸ್ಥಾನ ಯಾವುದು, ಎಲ್ಲಿದೆ, ಯಾವ ದೇವರು ಎಲ್ಲವನ್ನು ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದೇ ರೀತಿಯ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಪಡಿಬೋದು. ಹಾಗೆ ವಿಡಿಯೋ ಮಿಸ್ ಮಾಡಿ ನೋಡಲು ಸಹ ಆಗ್ಬೋದು. ಓಕೆ, ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ, ಇನ್ಯಾಕೆ ತಡ, ಬನ್ನಿ ನಾವು ಜರ್ನಿನ ಶುರು ಮಾಡುವ. ಸ್ನೇಹಿತರೆ, ನಾವು ವಿಶೇಷವಾದಂಥ ದೇವಸ್ಥಾನಕ್ಕೆ ಈಗ ಬಂದಿದ್ದೀವಿ. ಇಲ್ಲಿ ಏನು ನೋಡ್ತಿದ್ದೀರಾ, ಇದು ಇಲ್ಲಿಯ ನದಿ. ಈ ದೇವಸ್ಥಾನಕ್ಕೆ ಬರೋರು ಪ್ರತಿಯೊಬ್ಬರು ಈ ನದಿಯಲ್ಲಿ ಕಾಲನ್ನ ತೊಳೆದು ಅಲ್ಲಿ ಅಂತಿರುವ ನೀರನ್ನು ಪ್ರೋಕ್ಷಣೆ ಮಾಡ್ಕೊಂಡು ಹೋಗುವಂಥದ್ದು ಒಂದು ವಾಡಿಕೆ. ಸ್ನೇಹಿತರೆ, ಇಲ್ಲಿ ನಾವು ನೀರನ್ನು ಪ್ರೋಕ್ಷಣೆ ಮಾಡಿಕೊಂಡು ನೆಕ್ಸ್ಟ್ ನಾವು ದೇವರ ದರ್ಶನಕ್ಕೆ ಹೋಗಬೇಕು. ನಾನು ಆವಾಗಲೇ ಹೇಳಿದೆ, ಇದೊಂದು ವಿಶೇಷವಾದಂಥ ದೇವಸ್ಥಾನ ಅಂತೇಳಿ. ವಿಶೇಷ ಏನಂತಂದರೆ, ಇಲ್ಲಿರುವಂಥ ದೇವರಿಗೆ ಮಾಡಿಲ್ಲ ಅಂತಂದರೆ ಗರ್ಭಗುಡಿ ಇಲ್ಲದಿರುವಂಥ ಒಂದು ದೇವರಿದು. ನಾವು ದೇವಸ್ಥಾನ ಒಳಗೆ ಹೋಗ್ಬಿಟ್ಟು ನಿಮ್ಮನ್ನ ನಾನು ಕ್ಲೀನಾಗಿ ತೋರಿಸ್ತೀನಿ. ನೋಡಿ, ನಾನು ಹೇಳಿರುವಂಥ ದೇವಸ್ಥಾನ ಇದೆ. ಇಲ್ಲಿರುವಂಥದ್ದು ಶ್ರೀ ವೀರಭದ್ರ ಸ್ವಾಮಿ. ಇಲ್ಲಿ ಮೇಲೆ ನೋಡಿ, ಇದಕ್ಕೆ ಯಾವುದೇ ಗರ್ಭಗುಡಿ ಇಲ್ಲ, ಹಾಗೆ ಮೇಲ್ಛಾವಣಿ ಸಹ ಇಲ್ಲ. ಏನು ನಾವು ಮಾಡಂತೀವೋ ಅದಿಲ್ಲ ಇದಕ್ಕೆ. ಇಲ್ಲಿ ಒಂದು ಮಣ್ಣಿನ ಕಟ್ಟೆಯ ಮೇಲೆ ದೇವರು ನೆಲೆಯಾಗಿದ್ದಾನೆ. ಶ್ರೀ ವೀರಭದ್ರ ಸ್ವಾಮಿ ಬನಶಂಕರಿ ಜೊತೆ ಇಲ್ಲಿ ನೆಲೆಯಾಗಿದ್ದಾನೆ. ನಮಗೆ ಇಲ್ಲಿ ಕಾಣ್ತಿರುವಂಥದ್ದು ಬನಶಂಕರಿಯ ಗುಡಿ. ನೋಡಿ, ಇದು ಬನಶಂಕರಿ ತಾಯಿ. ಸ್ನೇಹಿತರೆ, ಇಲ್ಲಿರುವಂಥ ಬನಶಂಕರಿ ತಾಯಿಗೆ ಪ್ರತಿ ವರ್ಷದಲ್ಲಿ ಒಮ್ಮೆ ಕೋಳಿಯ ಬಲಿಯಾಗತ್ತೆ. ಹಾಗೆಯೇ ಇಲ್ಲಿ ಶ್ರೀ ಗಣಪತಿಯ ವಾಸ ಸಹ ಇದೆ. ಇದು ಗಣಪತಿಯ ಮೂರ್ತಿ. ಹಾಗೆಯೇ ಎಲ್ಲಿಯೂ ಸಿಗದಿರುವಂತಹ ಒಂದು ವಿಶೇಷವಾದಂತಹ ಇಲ್ಲಿ ಹಲವಾರು ದೈವಗಳಿದ್ದಾವೆ. ನೀವು ನೋಡ್ಬೋದು, ಇಲ್ಲಿ ಕಾಲಭೈರವ ಅಂತ, ಹಾಗೆಯೇ ಪಡಿಂಗಂತಾಯ, ಪಂಚಮುಖಿ, ನಂದಿ, ಚಿಕ್ಕು. ನೋಡಿ, ಪ್ರತಿಯೊಂದು ದೇವರ ಕೆಳಗಡೆನೆ ಒಂದರ ಹೆಸರನ್ನು ಸಹ ಹಾಕಿದ್ದಾರೆ. ಹೈಗುಳಿ, ಬೊಬ್ಬರಿಯ, ಹಾಗೆಯೇ ಮೈಷಂತಾಯ, ಖಡ್ಗರಾವಣ, ಇದು ಕೋಟೆರಾಯ, ಹಾಗೆಯೇ ಪಂಚಮುಖಿ ಬೊಬ್ಬರಿಯ ಅಂತ. ಈ ದೇವರುಗಳನ್ನು ಇಲ್ಲಿ ನಂಬಲಿಕ್ಕೂ ಒಂದು ಕಾರಣ ಇದೆ. ಸ್ನೇಹಿತರೆ, ಪ್ರತಿಯೊಂದು ಸ್ಥಳಕ್ಕೂ ಒಂದು ಮಹಾತ್ಮ ಅಂತಿರುತ್ತೆ, ಒಂದೊಂದು ಇಲ್ಲಿಯ ಕ್ಷೇತ್ರದ ಒಂದು ಕಥೆ ಅಂತಿರುತ್ತೆ. ಅದೇ ರೀತಿ ಈ ಕ್ಷೇತ್ರಕ್ಕೂ ಸಹ ಒಂದು ಕಥೆ ಇದೆ. ಇದರ ಪುರಾತನ ನಾವು ಕಥೆ ಕೇಳಲಿಕ್ಕೆ ಹೊರಟ್ರೆ, ತುಂಬ ಶತಮಾನಗಳ ಹಿಂದೆ, ಅಂದರೆ ದೇವರುಗಳು ಇರುವಂತಹ ಸಮಯದಲ್ಲಿ ಈ ಪ್ರದೇಶದಲ್ಲಿ ಋಷಿಮುನಿಗಳು ಧ್ಯಾನದಲ್ಲಿರ್ತಾರೆ, ಅಂದರೆ ತಪಸ್ಸೆಲ್ಲ ಮಾಡ್ತಾ ಇರ್ತಾರೆ. ಈ ತಪಸ್ಸನ್ನು, ಪೂಜೆ, ಯಜ್ಞಗಳನ್ನೆಲ್ಲ ಹಾಳು ಮಾಡಲಿಕ್ಕೆ ಹಲವಾರು ರಾಕ್ಷಸರುಗಳೆಲ್ಲ ತೊಂದರೆ ಕೊಡ್ತಾ ಇರ್ತಾರೆ. ಅಂದರೆ ಅವರಿಗೆ ಯಜ್ಞಗಳಿಗೆಲ್ಲ ಭಂಗ ಮಾಡ್ತಾ ಇರ್ತಾರೆ. ಇಲ್ಲಿದ್ದಂಥ ಋಷಿಮುನಿಗಳು ಹೆಚ್ಚಾಗಿ ಶಿವನನ್ನೇ ಪೂಜೆ ಮಾಡ್ತಾಯಿದ್ರು. ಹಾಗಾಗಿ ಶಿವನಿಗೆ ಮೊರೆ ಹೋಗ್ತಾರೆ, ನಮಗಿಲ್ಲಿ ಈ ರಾಕ್ಷಸರೆಲ್ಲ ತೊಂದರೆ ಕೊಡ್ತಿದ್ದಾರೆ, ಇದಕ್ಕೆ ಏನು ಪರಿಹಾರ ಅಂತ. ಆಗ ಶಿವನ ಗಣವಾಗಿರುವಂತಹ ವೀರಭದ್ರನನ್ನು ಭೂಮಿಗೆ ಕಳಿಸ್ತಾನೆ. ಭೂಮಿಗೆ ಕಳಿಸಿ ಇಲ್ಲಿರುವಂಥ ಋಷಿಮುನಿಗಳ ಸಹಾಯಕ್ಕಾಗಿ ವೀರಭದ್ರ ಭೂಮಿಗೆ ಬರ್ತಾನೆ. ಭೂಮಿಗೆ ಬಂದಂಥ ವೀರಭದ್ರ ಇಲ್ಲಿರುವಂತಹ ರಾಕ್ಷಸರ ಜೊತೆ ಅವನು ಹೋರಾಡ್ತಾನೆ. ಒಂದು ಕಥೆಯ ಪ್ರಕಾರ ಆ ಸಮಯದಲ್ಲಿ ವೀರಭದ್ರ ದೊಡ್ಡದಂಥ ಒಂದು ಬಂಡೆಗೆ ತನ್ನ ತಲೆಯನ್ನು ಚೆಚ್ಕೊಳ್ತಾನೆ ಅಂತೆ, ಸಿಟ್ಟಿನಿಂದ. ಆವಾಗ ಛಿದ್ರವಾದಂಥ ಬಂಡೆ ಒಂದು ಚೂರು ಬಂದು ಈ ಸ್ಥಳದಲ್ಲಿ ಬೀಳುತ್ತೆ. ಇಲ್ಲಿ ಬಿದ್ದಂಥ ಬಂಡೆಯ ಆಕಾರ ಸಹ ಅರ್ಧ ಚಂದ್ರನ ರೀತಿ ಇರುತ್ತೆ. ಆವಾಗ ಋಷಿಮುನಿಗಳೆಲ್ಲ ವೀರಭದ್ರ ಹತ್ರ ಕೇಳ್ತಾರೆ, ನೀನು ಇಲ್ಲಿ ನೆಲೆಯಾಗು ಅಂತ. ಆವಾಗ ವೀರಭದ್ರ ನಾನು ನೆಲೆ ಆಗ್ತೀನಿ ಅಂತ ಹೇಳಿ ಅದೇ ಬಿದ್ದಂತಹ ಅರ್ಧ ಚಂದ್ರದ ಚೂರಿನ ಕಲ್ಲಿನಲ್ಲಿ ನೆಲೆ ಆಗ್ತಾನೆ.
ಇವತ್ತಿಗೂ ಸಹ ಅಲ್ಲಿರುವಂಥದ್ದು ಅರ್ಧಚಂದ್ರನ ಕಲ್ಲಿನ ಆಕೃತಿ. ಆದರೆ ಅದರ ಮೇಲೆ ಈಗ ಒಂದು ಕವಚವನ್ನು ಇಟ್ಟಿದ್ದಾರೆ, ವೀರಭದ್ರ ಸ್ವಾಮಿಯ ಮುಖದ ಕವಚವನ್ನು ಅದರ ಮೇಲೆ ಇಟ್ಟು ಪೂಜೆ ಮಾಡ್ತಿದ್ದಾರೆ. ಆವಾಗಿನಿಂದ ಈ ಸ್ಥಳವನ್ನು ಮಡಮಕ್ಕಿ ಅಂತ ಕರೀಲಿಕ್ಕೆ ಶುರು ಮಾಡ್ತಾರೆ. ಮಡಮಕ್ಕಿ ಅಂತ ಹೆಸರು ಬರಲಿಕ್ಕೆ ಒಂದು ಕಾರಣ ಇದೆ. ಋಷಿಮುನಿಗಳೆಲ್ಲ ಮೊಣಕಾಲು ಊರಿ ಶಿವನ ಧ್ಯಾನವನ್ನು ಮಾಡ್ತಾ ಇರ್ತಾರೆ. ಮೊಣಕಾಲು ಊರಿ ಶಿವನ ಧ್ಯಾನ ಮಾಡ್ತಿರುವಂತಹ ಋಷಿಮುನಿಗಳು ವೀರಭದ್ರನಲ್ಲಿ ನೆಲೆಯಾಗಲಿಕ್ಕೆ ಹೇಳಿದ್ದಕ್ಕೋಸ್ಕರ ವೀರಭದ್ರ ಸ್ವಾಮಿ ಸಹ ಇಲ್ಲಿ ಮಂಡಿಯನ್ನು ಊರಿ ನೆಲೆಯಾಗಿದ್ದಾನೆ. ಇದೇ ಕಾರಣಕ್ಕೋಸ್ಕರ ಈ ಊರಿನ ಹೆಸರು ಮಡಮಕ್ಕಿ ಅಂತಾಯಿತು. ತುಂಬ ಜನ ಗೊತ್ತಿರ್ಬೋದು, ಈ ಸಂಸ್ಕೃತದಲ್ಲಿ ಮಂಡಿಗೆ ಮಡ ಅಂತಾರೆ. ಮಡೆಯನ್ನು ಊರಿ ಕುಳಿತಿರುವಂತಹ ವೀರಭದ್ರ ಸ್ವಾಮಿಯ ಕ್ಷೇತ್ರವಾಗಿರೋದು ಇದಕ್ಕೆ ಮಡಮಕ್ಕಿ ಅಂತ ಒಂದು ಹೆಸರು ಬಂತು. ಹಾಗೆಯೇ ಹಲವಾರು ದೈವಗಳನ್ನ ತೋರಿಸಿದೆ. ಹಿಂದ್ಗಡೆ ಎಲ್ಲ ನಿಮಗೆ ಕಲರ್ಫುಲ್ ಆಗಿತ್ತು. ಈ ದೈವಗಳು ಸಹ ಹಾಗೆ ವೀರಭದ್ರನ ಹೋರಾಟದಲ್ಲಿ ತಾವು ಸಹ ಆಗಿ ಈ ಕ್ಷೇತ್ರವನ್ನು ಋಷಿಮುನಿಗಳನ್ನು ಉದ್ಧಾರ ಮಾಡಿದಂತಹ ಬಣ. ಹಾಗೆಯೇ ಅವರಿಗೂ ಸಹ ತನ್ನ ಕ್ಷೇತ್ರದಲ್ಲಿ ಒಂದು ಸ್ಥಾನ ಸಿಗಬೇಕು ಅಂಥೇಳಿ ಅವರಿಗೂ ಸಹ ಪ್ರತಿನಿತ್ಯ ವೀರಭದ್ರನ ಜೊತೆಯಲ್ಲೇ ಪೂಜೆ ಸಹ ಆಗುತ್ತೆ. ಇನ್ನು ತುಂಬ ಜನಕ್ಕೊಂದು ಕ್ವಶನ್ ಇರ್ಬೋದು, ಇಲ್ಲಿ ಮಾಡಿ ಯಾಕಿಲ್ಲ, ಹಾಗೆಯೇ ಕಟ್ಟೆ ಇಲ್ಲ ಅಂದರೆ ಗರ್ಭಗುಡಿ ಇಲ್ಲ ಯಾಕೆ ಅಂತ. ವೀರಭದ್ರ ಹೇಳ್ತಾನೆ, ನಾನು ಮಣ್ಣಿನ ಕಟ್ಟೆಯಲ್ಲಿರುವಂತಹ ಕಲ್ಲಿನಲ್ಲಿ ನಾನು ನೆಲೆ ಆಗ್ತೀನಿ ಅಂತ ಹೇಳಿದ್ರಿಂದ ಅವತ್ತಿಂದ ಇವತ್ತಿನ ತನಕನೂ ಇಲ್ಲಿ ಯಾವುದೇ ರೀತಿಯ ಮಾಡನ್ನ ಮಾಡಿಲ್ಲ ಅಥವಾ ಗರ್ಭಗುಡಿನ ಕಟ್ಟಲಿಲ್ಲ. ಇನ್ನೊಂದು ವಿಶೇಷ ಅಂತಂದರೆ ಇವತ್ತಿಗೂ ಸಹ ಇಲ್ಲಿ ಕುಂಕುಮವನ್ನು ಗಂಧ ಪ್ರಸಾದವಾಗಿ ಕೊಡ್ತಾ ಇಲ್ಲ ಅಥವಾ ಗಂಧವನ್ನು ಕೊಡ್ತಾ ಇಲ್ಲ. ಇಲ್ಲಿ ದೇವರ ಕಟ್ಟೆಯಲ್ಲಿರುವಂತಹ ಮಣ್ಣನ್ನೇ ಪ್ರಸಾದವಾಗಿ ಕೊಡ್ತಾರೆ. ಇಲ್ಲಿ ಸ್ಥಳೀಯರ ಪ್ರಕಾರ ಈ ಮಣ್ಣಿನಲ್ಲಿ ತುಂಬ ಔಷಧೀಯ ಗುಣಗಳಿದೆ ಅಂತ ಹೇಳಲಾಗುತ್ತೆ. ಇಲ್ಲಿ ಬಂದಿರುವಂತಹ ಹಲವಾರು ಭಕ್ತಾದಿಗಳು ತಮ್ಮ ಕಷ್ಟಗಳನ್ನು, ತಮ್ಮ ಆರೋಗ್ಯ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಂಡಿದ್ದಾರೆ. ಸ್ನೇಹಿತರೆ, ನೀವು ನಾಯಿನ ಪೂಜೆ ಮಾಡೋದು ಕೇಳಿದ್ದೀರಾ? ಈ ದೇವಸ್ಥಾನದಲ್ಲಿ ಅದು ಸಹ ಒಂದು ವಿಶೇಷ. ಇಲ್ಲಿ ನಾಯಿಯ ಮೂರ್ತಿಯನ್ನಿಟ್ಟು ಪೂಜೆ ಮಾಡ್ತಾರೆ. ನೀವೇನು ನೋಡ್ತಿದ್ದೀರ ನೋಡಿ, ಇಲ್ಲಿ ಇದು ನಾಯಿಯ ಒಂದು ಮೂರ್ತಿ. ಇದನ್ನು ಇಲ್ಲಿಟ್ಟು ಪೂಜೆ ಮಾಡ್ತಿದ್ದಾರೆ. ಇದಕ್ಕೊಂದು ಕಾರಣ ಇದೆ. ನಾನಿಲ್ಲಿ ತಿಳ್ಕೊಂಡ ಪ್ರಕಾರ ಇದರ ಹಿನ್ನೆಲೆ ಏನಂತಂದರೆ, ಇಲ್ಲಿ ತುಂಬ ವರ್ಷಗಳ ಹಿಂದೆ, ಇಲ್ಲೆಲ್ಲ ಒಂದು 800-900 ವರ್ಷಗಳ ಹಿಂದೆ ಈ ಕ್ಷೇತ್ರವನ್ನು ಒಂದು ನಾಯಿ ಕಾವಲು ಕಾಯ್ತಾ ಇತ್ತಂತೆ. ಆ ನಾಯಿಯ ನಿಷ್ಠೆಗೆ ಮೆಚ್ಚಿ ಇಲ್ಲೊಂದು ಗುಡಿ ಕಟ್ಟಿದ್ದಾರೆ, ಇದನ್ನು ಪೂಜೆ ಮಾಡ್ತಿದ್ದಾರೆ. ಇಲ್ಲಿ ಇದಕ್ಕೂ ಸಹ ಪ್ರತಿನಿತ್ಯನೂ ಪೂಜೆ ಆಗುತ್ತೆ. ಸ್ನೇಹಿತರೆ, ಹಾಗೆ ಇನ್ನೊಂದು ಇಲ್ಲಿ ದೇವರ ವಿಶೇಷ ಅಂತಂದರೆ ಹುಲಿ ದೇವರು ಅಂತ. ಆ್ಯಕ್ಚುಲಿ ಇಲ್ಲಿ ಡೋರ್ ಕ್ಲೋಸ್ ಇದೆ, ಆದರೆ ನಾವಿಲ್ಲಿ ಕಿಟಕಿಯಲ್ಲಿ ನೋಡಬಹುದು. ನೋಡಿ, ಇದು ಹುಲಿ ದೇವರು. ನೋಡಿ ನೋಡಿ ಅಲ್ಲಿ ಕೆಳಗಡೆ ಬರೆದಿದ್ದಾರೆ ಹುಲಿ ದೇವರು ಅಂತ. ಇದು ಸಹ ಒಂದು ಇಲ್ಲಿಯ ವಿಶೇಷತೆ. ಇಲ್ಲಿ ಪ್ರತಿ ವರ್ಷವೂ ಜಾತ್ರೆ ಇದೆ. ಈಗ ನಾಡ್ದು ಫೆಬ್ರವರಿ 8 ತಾರೀಕಿಗೆ ಸಹ ಇಲ್ಲಿ ಒಂದು ಜಾತ್ರೆ ಇದೆ. ಆ್ಯಕ್ಚುಲಿ ನಮ್ಮನ್ನು ಇನ್ವೈಟ್ ಮಾಡಿದ್ದಾರೆ, ಬರಲಿಕ್ಕೆ ಆಗುತ್ತಿಲ್ಲ ಅನ್ನೋ ನಮಗೆ ಗೊತ್ತಿಲ್ಲ. ಸಾಧ್ಯವಾದರೆ ನಾವು ಬರ್ತೀವಿ. ಸ್ನೇಹಿತರೆ, ಈ ಪ್ಲೇಸ್ ಸಹ ಹಾಗೆ ತುಂಬ ಕೂಲಾಗಿದೆ ಮತ್ತು ಹೆಚ್ಚು ಜನಜಂಗುಳಿ ಇಲ್ಲ, ತುಂಬ ಶಾಂತವಾಗಿರುತ್ತೆ. ಆ್ಯಕ್ಚುಲಿ ಇವತ್ತಿಲ್ಲಿ ಸ್ವಲ್ಪ ಕೆಲಸ ಆಗ್ತಿದೆ, ಹಾಗಾಗಿ ಸ್ವಲ್ಪ ಕೆಲಸ ಎಲ್ಲ ಮಾಡ್ತಿದ್ದಾರೆ. ಅದು ನಾಡ್ದು ಜಾತ್ರೆ ಇರೋದ್ರಿಂದ ಇಲ್ಲಿ ಪೇಂಟಿಂಗಲ್ಲಿ ನಡೀತಾ ಇದೆ. ಅದು ಬಿಟ್ಟರೆ ಜನಗಳಷ್ಟು ಏನು ಇರೋದಿಲ್ಲ. ತುಂಬ ಚೆನ್ನಾಗಿದೆ. ಇಲ್ಲಿ ಕೂತಾಗ ತುಂಬ ಸೊಗಸಾಗಿ ನಿಮಗೆ ಕೇಳ್ತಿರ್ಬೋದು, ನದಿ ಹರಿಯುವಂಥ ಒಂದು ಸೌಂಡ್ ಬರ್ತಾ ಉಂಟು. ನಿಮಗೆ ಅದು ಎಷ್ಟು ಮಟ್ಟಿಗೆ ಕೇಳೋದು ಗೊತ್ತಿಲ್ಲ, ನಮಗೆ ತುಂಬ ಅದು ಫೀಲ್ ಆಗ್ತಾ ಉಂಟು. ಹಾಗೆಯೇ ಇಲ್ಲಿಯ ವಾತಾವರಣ ತುಂಬ ತಂಪಾಗಿದೆ. ಅದಕ್ಕೆ ಕಾರಣ ಅಂತಂದರೆ ನನ್ನ ಆಪೋಸಿಟ್ಟಿಗೆ ಆಗುಂಬೆ ಘಾಟ್ ನನಗೆ ಕಾಣ್ತಾ ಉಂಟು. ಆಗುಂಬೆಯ ತಪ್ಪಲಿನಲ್ಲಿ ಈ ಕ್ಷೇತ್ರ ಇದೆ. ನಿಮಗೆ ಆಗುಂಬೆಯಿಂದ ಬರೋರು ಅಥವಾ ಶಿವಮೊಗ್ಗ ಆ ಕಡೆಯಿಂದ ಬರೋರು ನೀವು ಸೋಮೇಶ್ವರಕ್ಕೆ ಬಂದು ಅಲ್ಲಿಂದ ನೀವು ಮಡಮಕ್ಕಿಗೆ ಬರಬಹುದು. ನಾನು ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಹಾಕಿರ್ತೀನಿ, ಹಾಗೆ ಇಲ್ಲಿಯ ಅಡ್ರೆಸ್ಸನ್ನು ಕೊಟ್ಟಿರ್ತೀನಿ. ಹಾಗೆ ನೀವು ಮಂಗಳೂರು, ಉಡುಪಿ ಕಡೆ ಬರೋರು ಹೆಬ್ರಿಗೆ ಬಂದು ಹೆಬ್ರಿಯಿಂದ ನೀವು ಕುಚ್ಚು ರೋಡ್ ಆಗಿ ಬರ್ಬೋದು, ಇಲ್ಲಾಂತಂದರೆ ಸೀತಾನದಿ ರೋಡ್ ಆಗಿ ಸಹ ಇಲ್ಲಿಗೆ ಬರಬಹುದು. ನಿಮಗೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ಏನಾದರೂ ಮಾಹಿತಿ ಬೇಕು, ಹಾಗೆ ಅಥವಾ ಇಲ್ಲಿ ಕಥೆಯ ಹಿನ್ನೆಲೆ ನಿಮಗೆ ಕ್ಲಿಯರಾಗಿ ಗೊತ್ತಾಗಬೇಕು ಅಂತಂದರೆ ನೀವು ಆ ಯಕ್ಷಗಾನವನ್ನು ನೋಡ್ಬೋದು. ಇಲ್ಲಿ ಮಡಮಕ್ಕಿ ಶ್ರೀ ವೀರಭದ್ರ ಸ್ವಾಮಿ ಮಹಾತ್ಮೆ ಅಂತ ಒಂದು ಯಕ್ಷಗಾನ ಇದೆ ಅಲ್ಲನಾ? ವೀರಭದ್ರ ಸ್ವಾಮಿ ಮಹಾತ್ಮೆ ಅಂತ ಒಂದು ಯಕ್ಷಗಾನ ಇದೆ. ಆ್ಯಕ್ಚುಲಿ ನಾನು ಯಕ್ಷಗಾನ ನೋಡಲಿಲ್ಲ. ಕ್ಷೇತ್ರ ಮಹಾತ್ಮೆ, ಅದೇ ಮಡಮಕ್ಕಿ ಕ್ಷೇತ್ರ ಮಹಾತ್ಮೆ ಅಂತ ನೀವು ಅಲ್ಲಿಂದ ಅದನ್ನು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಆ ವಿಡಿಯೋನ ಸಹ ನೋಡಿ. ಆಗ ನಿಮಗೆ ಕ್ಲೀನಾಗಿ ಇಲ್ಲಿರುವಂತಹ ಕ್ಷೇತ್ರದ ಮಹಾತ್ಮೆ ಏನನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಆ್ಯಕ್ಚುಲಿ ನಾನು ಆ ಯಕ್ಷಗಾನ ನೋಡಲಿಲ್ಲ, ನಿಖಿತ್ ನೋಡಿದ್ದಾನೆ, ಹಾಗೆ ಆವತ್ತು ನಾನು ಕೇಳ್ತಾ ಇದ್ದೀನಿ. ನೋಡಿ, ಇಷ್ಟು ಹೊತ್ತು ನಮ್ಮ ಜೊತೆ ಕ್ಯಾಮ್ರಾ ಹ್ಯಾಂಡಲ್ ಮಾಡಿದ್ದು ನಿಖಿತ್. ಒಂದು ಹಾಯ್ ಆದ್ರೆ ಹೇಳು ಮಾರೆ.